ಗೊತ್ತೇ ಇದ್ದಂಗೆ ಕೋವಿಡ್ ಅಲ್ಲಿ ನನ್ನನ್ಸಿಕೆ 34,000 ಜನ ಕೋವಿಡ್ ಅಲ್ಲಿ ನಿಧನ ಹೊಂದಿದ್ರು. ನನ್ನನ್ಸಿಕೆ ಅನ್ನಭಾಗ್ಯ ಕಾರ್ಯಕ್ರಮ ಇಲ್ಲಾಂದ್ರೆ ಕನಿಷ್ಠ 7 ಲಕ್ಷ ಜನ ಊಟ ಇಲ್ಲಾಂದ್ರೆ ಸತ್ತೋಗ್ತಾ ಇದ್ರು. ಆಗ 7 kg ಅಕ್ಕಿ ಕೊಟ್ಟಿದ್ದು ಇವ್ರು BJP ಅವರು. ಸರ್ಕಾರ ಬಂದಾದ್ಮೇಲೆ ನಮ್ಮ ಸಮ್ಮಿಶ್ರ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ ಆದ್ಮೇಲೆ BJP ಸರ್ಕಾರ ಬಂತು. BJP ಸರ್ಕಾರ ನೋಡಿ ಅವ್ರ ಬಡವ ಬಗ್ಗೆ ಎಷ್ಟು ಕಾಳಜಿನ ಹಮ್ಮಿಕೊಂಡಿದ್ದಾರಂತ ತಾವೆಲ್ಲ ನೋಡಬೇಕಾಗ್ತದೆ. 7 kg ಏನ ನಮ್ಮ ಸರ್ಕಾರ ಅಲ್ಲಿ ಘೋಷಣೆ ಮಾಡಿ 7 kg ಕೊಡ್ತಾ ಇದ್ದೀವಿ, ಅದಕ್ಕೆ 5 kg ಇವತ್ತು ಮಾಡಿದ್ದಾರೆ. ಈಗ ನಾವು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು, ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಸುರ್ಜೇವಾಲಾ ಅವರೆಲ್ಲ ಘೋಷಣೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ಏನು 7 kg ಇದ್ದಿದ್ದು BJP ಅವರು 5 kg ಮಾಡಿದ್ದಾರೆ, ನಾವು 10 kg ಎಲ್ಲ ಮಾಡ್ತೀವಿ ಅಂತ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ನಾನು ಹೇಳಿದಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಸರ್ಕಾರ ನಮ್ಮ ಸಾಧನೆಯನ್ನು ಹೇಳಿ ಅವತ್ತು ಓಟ್